ನಮಸ್ಕಾರ ಸ್ನೇಹಿತರೆ. ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯ ಚಾರ್ಮಡಿ ಘಾಟ್ ನೋಡೋಕೆ ಎಷ್ಟು ಸುಂದರವೋ ಅಷ್ಟೇ ಡೇಂಜರ್. ಹಾವಿನಂತೆ ಬೆಳಕಿನ ಮೈಕಟ್ಟಿನ ರಸ್ತೆಯಲ್ಲಿ ಒಂದೇ ಒಂದು ಸೆಕೆಂಡ್ ಎಚ್ಚರ ತಪ್ಪಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಅದರಲ್ಲೂ ಮಳೆಗಾಲದಲ್ಲಿ ಇಲ್ಲಿನ ಹಲವು ಗ್ರಾಮದ ಜನ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಾರೆ. ಆದರೆ ಒಂದೇ ಒಂದು ಸಾವು ಅನಾಹುತ ಸಂಭವಿಸುವುದಿಲ್ಲ. ಅದಕ್ಕೆಲ್ಲ ಕಾರಣ ಅದೊಂದು ಅಗೋಚರ ಶಕ್ತಿ. ಈ ಮಾರ್ಗದಲ್ಲಿ ಓಡಾಡುವವರಿಗೆ ಹಾಗೂ ಅಲ್ಲಿನ ಗ್ರಾಮಗಳ ಜನರ ಆಸ್ತಿ ಪಾಸ್ತಿ ರಕ್ಷಣೆಗೆ ಆ ದೇವರೇ ಹೊಣೆ ಅನ್ನೋದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಹಾಗಾದರೆ ಆ ಅಗೋಚರ ಶಕ್ತಿ ಯಾರು? ಆ ದೇವರು ಯಾರು? ಹೇಗೆ ಇಂಥ ಭಯಂಕರ ಕಾಡಿನಲ್ಲಿ ಅನಾಹುತಗಳನ್ನ ತಪ್ಪಿಸುವಂತ ಆ ಶಕ್ತಿಯಾದರೂ ಯಾವುದು? ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಕಾಫಿ ನಾಡು ಚಿಕ್ಕಮಗಳೂರಿನಿಂದ ಕರಾವಳಿಗೆ ಸಂಪರ್ಕ ಕಲ್ಪಿಸುವ ಚಾರ್ಮಡಿ ಘಾಟ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ನಿತ್ಯ ಸಾವಿರಾರು ವಾಹನಗಳು ಓಡಾಡುವ ರಸ್ತೆ ಇದು. ಇಲ್ಲಿನ ದಟ್ಟಾರಣ್ಯದಲ್ಲಿ ಚಲಿಸುವಾಗ ಗಟ್ಟಿ ಗುಂಡಿಗೆ ಇರಬೇಕು. ಪ್ರಯಾಣದ ವೇಳೆ ಬಹುತೇಕ ಪ್ರಯಾಣಿಕರು ಈ ದೇವಿಗೆ ನಮಸ್ಕಾರ ಹಾಕದೆ ಮುಂದೆ ಹೋಗಲು ಸಾಧ್ಯವೇ ಇಲ್ಲ. ಚಾರ್ಮಡಿ ರಸ್ತೆಯ ಆಲೇಖಾನ್ ಹೊರಟ್ಟಿ ಗ್ರಾಮದ ಎಂಟ್ರಿಯಲ್ಲಿ ಈ ದೇವಿ ವಿರಾಜಮಾನವಾಗಿದ್ದಾಳೆ. ಈಕೆಗೆ ಮೂರ್ತಿಯೇ ಇಲ್ಲ. ಈ ಕಲ್ಲಿನ ಮೂರ್ತಿಯೇ ಆ ಅಗೋಚರ ಶಕ್ತಿ, ಆ ದೇವತೆ ಗುಳಿಗಮ್ಮ ದೇವಿ. ಈ ದೇವಿದು ಅಪಾರ ಶಕ್ತಿ ಅನ್ನೋದು ಭಕ್ತರ ನಂಬಿಕೆ. ಮಳೆಗಾಲದಲ್ಲಿ ಅತಿ ಹೆಚ್ಚು ಭೂಕುಸಿತ, ಗುಡ್ಡ ಕುಸಿತವಾದರೂ ಸಾವಿರಾರು ವಾಹನಗಳು ಸಂಚರಿಸುವ ಹೆದ್ದಾರಿಯಲ್ಲಿ ಯಾರಿಗೂ ಅಪಾಯವಾಗುವುದಿಲ್ಲ. ಚಾರ್ಮಡಿ ಘಾಟಿಯೇ ಅಲ್ಲೋಲ ಕಲ್ಲೋಲವಾದರೂ ಈ ಪ್ರದೇಶ ಅಲುಗಾಡುವುದಿಲ್ಲ. ದೇವಿ ನೆಲೆಸಿರೋ ಈ 100 ಮೀಟರ್ ಅಂತರದಲ್ಲಿ ಎಡಬಲ ಭಾಗದ ಎರಡು ಕಡೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಭೂಕುಸಿತ ಆದರೂ ದೇವಿ ಇರುವ ಸ್ಥಳದಲ್ಲಿ ಮಾತ್ರ ಒಂದಿಷ್ಟು ಭೂಮಿ ಹಾನಿಯಾಗುವುದಿಲ್ಲ. ಹಾಗೂ ಅಲ್ಲಿರುವ ಜನರು ಹಾಗೂ ಹಳ್ಳಿಗಾಡಿನ ಜನರಿಗೆ ಅಪಾಯ ಆಗುವುದಿಲ್ಲ. ಚಾರ್ಮಡಿ ಘಾಟಿಗೆ ಅಂಟಿಕೊಂಡಿರುವಂತೆ ಇರುವ ಆಲೇಖಾನ್ ಹೊರಟ್ಟಿ ಗ್ರಾಮದ ರಸ್ತೆ ಹಲವೆಡೆ ಬೃಹತ್ ಪ್ರಮಾಣದ ಬಂಡೆಗಳು ಬಿದ್ದರೂ ಗ್ರಾಮ ಮತ್ತು ಗ್ರಾಮದ ಜನರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಹೀಗಾಗಿ ಗಂಡಾಂತರದಿಂದ ಕಾಪಾಡೋ ಈ ದೇವಿಗೆ ಜನ ಪ್ರತಿ ವರ್ಷ ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣವಾದ ಈ ರಸ್ತೆ ಎಂಥ ಮಳೆಗೂ ಶೇಕ್ ಆಗಿರುವುದಿಲ್ಲ. ಆದರೆ ಈ ಬಾರಿಯ ಮಳೆಗೆ ಚಾರ್ಮಡಿ ಘಾಟಲ್ಲಿ ಮತ್ತೆ ಓಡಾಡುತ್ತೇವೋ ಅನ್ನುವ ಅನುಮಾನ ಎಲ್ಲರಲ್ಲಿ ಇತ್ತು. ಯಾಕಂದರೆ ಇಡೀ ಘಾಟಿನೇ ಚಿಂದಿ ಚಿತ್ರಣವಾಗಿತ್ತು. ಹುಚ್ಚು ಮಳೆಯ ಆರ್ಭಟ ಒಂದೆಡೆ, ನೋಡುತ್ತಿದ್ದಂತೆ ಕುಸಿದು ಬಿದ್ದಂತಹ ಗುಡ್ಡಗಳು ಮತ್ತೊಂದೆಡೆ. ಈ ಮಧ್ಯೆ ಇದೇ ಮಳೆಯಲ್ಲಿ ಸಿಲುಕಿಕೊಂಡ 10 ಜನರು ಅಕ್ಷರಶಃ ಸಾವನ್ನೇ ಗೆದ್ದಿದ್ದರು. ಇಷ್ಟೆಲ್ಲ ಆಗುವಾಗ ನಮ್ಮನ್ನು ಬದುಕಿಸುತ್ತಿದ್ದು ಬೇರೆ ಯಾರೂ ಅಲ್ಲ, ಹೌದು, ಆ ಅಗೋಚರ ಶಕ್ತಿಯೇ ಗುಳಿಗಮ್ಮ ಅನ್ನೋದು ಇಲ್ಲಿನ ಜನರ ಬಲವಾದ ನಂಬಿಕೆಯಾಗಿದೆ. ಒಟ್ಟಾರೆ ಆಲೇಖಾನ್ ಗ್ರಾಮದಲ್ಲಿ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಆದಿವಾಸಿಗಳ ಸಂಕಷ್ಟ ಪರಿಹರಿಸಿಕೊಂಡು ಬರುತ್ತಿದ್ದಾಳೆ ಈ ಗುಳಿಗಮ್ಮ ದೇವಿ. ಇಲ್ಲಿ ಸಂಚರಿಸುವ ನೂರಾರು ಜನ ಇಲ್ಲಿ ಪೂಜೆ ಮಾಡಿ ದೇವಿಗೆ ಕೃಪೆಗೆ ಪಾತ್ರರಾಗಿ ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಬೇಡಿಕೊಳ್ಳುತ್ತಾರೆ. ಪ್ರತಿ ಮಳೆಗಾಲದಲ್ಲೂ ಬೆಟ್ಟ ಗುಡ್ಡ ಕುಸಿಯೋ ಸಂದರ್ಭದಲ್ಲಿ ನಮ್ಮನ್ನು ಕಾಪಾಡುತ್ತಿದ್ದಾಳೆ ಎಂದು ಜನರು ಗುಳಿಗಮ್ಮನಿಗೆ ಯಾವಾಗಲೂ ಇಲ್ಲಿ ಪೂಜೆಯನ್ನು ಸಲ್ಲಿಸುತ್ತಿರುತ್ತಾರೆ. ಭಯ ಭಕ್ತಿಯಿಂದ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಇಲ್ಲಿ ಬರುತ್ತಿದ್ದಾರೆ. ಚಾರ್ಮಡಿ ಘಾಟ್ಗಳ ಕೆಳಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿಗೆ ಸೇರಿರುವ ಚಾರ್ಮಡಿ ಎಂಬ ಗ್ರಾಮವಿದೆ. ಆದ್ದರಿಂದ ಈ ಘಟ್ಟಕ್ಕೆ ಈ ಹೆಸರು ಬಂದಿದೆ ಎಂದು ನಂಬಲಾಗಿದೆ.
ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯನ್ನು ಬೆಸೆಯುವ ಮುಖ್ಯ ರಸ್ತೆಯೊಂದು ಚಾರ್ಮಡಿ ಘಾಟಿನಲ್ಲಿ ಹಾದಿ ಹೋಗಿದೆ. ಇಲ್ಲಿ ಎತ್ತರವಾದ ಬೆಟ್ಟಗುಡ್ಡ, ಆಳವಾದ ಕಣಿವೆ ಪ್ರಪಾತ, ದಟ್ಟ ಕಾಡು, ಅಸಂಖ್ಯಾತ ಜಲಪಾತಗಳು, ವನ್ಯಮೃಗಗಳು, ಹತ್ತಾರು ಝರಿತೊರೆ, ಶೋಲಕಾಡು, ಅಪರೂಪವಾದ ಹುಲ್ಲುಗಾವಲನ್ನು ನೀವು ಇಲ್ಲಿ ಕಾಣಬಹುದು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರೆ ಎಂಬ ಗ್ರಾಮದಿಂದ ಪ್ರಾರಂಭವಾಗಿರುವ ಈ ಘಟ್ಟಗಳು ಚಾರ್ಮಡಿ ಗ್ರಾಮದಲ್ಲಿ ಕೊನೆಗೊಳ್ಳುತ್ತದೆ. ಮುಂದೆ ಈ ರಸ್ತೆ ಮಂಗಳೂರನ್ನು ಸೇರುತ್ತದೆ. ಒಂದು ವೇಳೆ ನೀವು ಚಾರ್ಮಡಿ ಘಾಟಿಗೆ ಹೋದರೆ ದಯವಿಟ್ಟು ಆ ಅಗೋಚರ ಶಕ್ತಿ ಗುಳಿಗಮ್ಮ ದೇವಿಗೆ ನಿಮ್ಮ ಒಂದು ನಮಸ್ಕಾರವನ್ನು ಹಾಕಿ ಮುಂದೆ ನಿಮ್ಮ ಪ್ರಯಾಣವನ್ನು ಬೆಳೆಸಿ ಎಂದು ನಾವು ಕೂಡ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಟೇಕ್ ಕೇರ್.